ಮೂಡುಬಿದಿರೆ ನಗರ ಹಾಗೂ ಹೊರವಲಯದಲ್ಲಿ ಅತಿ ಹೆಚ್ಚು ಅಪಘಾತವಾಗುವ ಪ್ರದೇಶವೆಂದು ಗುರುತಿಸಿಕೊಂಡಿರುವ ಹಂಡೇಲು ಸುತ್ತು ಪ್ರದೇಶದಲ್ಲಿ ತ್ಯಾಜ್ಯ ಟೈಲ್ಸ್ ತಂದು ಸುರಿಯುತ್ತಿರುವುದರಿಂದ ಮತ್ತಷ್ಟು ಅಪಾಯಕಾರಿಯಾಗಿ ಪರಿಣಮಿಸಿದೆ. ಪುತ್ತಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಈ ಪ್ರದೇಶವು ಹಲವಾರು ವರ್ಷಗಳಿಂದ ಅಪಘಾತ ವಲಯವಾಗಿ ಕಾಣಿಸಿಕೊಂಡಿದೆ. ತಿರುವುಗಳಿಂದ ಕೂಡಿದ ಈ ಪ್ರದೇಶದಲ್ಲಿ ಸಣ್ಣ ಪುಟ್ಟ ಅಪಘಾತಗಳು ಸಾಮಾನ್ಯವಾಗಿದ್ದರೆ ದೊಡ್ಡ ಮಟ್ಟದ ಅಪಘಾತಗಳು ಕೂಡ ಸಂಭವಿಸಿ ಸಾವು ನೋವುಗಳು ಸಂಭವಿಸಿವೆ. ವಿದ್ಯಾಗಿರಿ ಜಂಕ್ಷನ್ನಿಂದ ಹಂಡೇಲು ಮಸೀದಿಯವರೆಗೆ ವ್ಯಾಪಿಸಿರುವ ಹಂಡೇಲು ಸುತ್ತು ಪ್ರದೇಶದ ರಸ್ತೆಯ ಇಕ್ಕೆಲಗಳಲ್ಲಿ ಕಸದ ರಾಶಿ ಹರಡಿಕೊಂಡಿದೆ. ವಿದ್ಯಾಗಿರಿಗೆ ತಾಗಿಕೊಂಡ ಪ್ರದೇಶದಲ್ಲಿ ಇಕ್ಕೆಲಗಳನ್ನು ಅಗಲವಾಗಿಸಿದ್ದು ಈ ಪ್ರದೇಶದಲ್ಲಿ ಯಥೇಚ್ಛವಾಗಿ ತ್ಯಾಜ್ಯ ವಿಲೆ ಮಾಡಲಾಗುತ್ತಿದೆ. ಹಿರಿದಾದ ತಿರುವುಗಳಿಂದ ಕೂಡಿದ ಪ್ರದೇಶಗಳಲ್ಲಿ ರಾಶಿ ತ್ಯಾಜ್ಯಗಳನ್ನು ಸುರಿಯಲಾಗಿದೆ. ಈ ಪ್ರದೇಶದಲ್ಲಿ ದುರ್ವಾಸನೆಯೂ ಹರಡಿದೆ. ರಸ್ತೆಯ ಎರಡೂ ಅಂಚುಗಳಲ್ಲಿ ಇತ್ತೀಚೆಗೆ ಟೈಲ್ಸ್ ಚೂರುಗಳನ್ನು ಹಾಕಿರುವುದರಿಂದ ಅದು ಅಪಾಯಕಾರಿಯಾಗಿ ಪರಿಣಮಿಸಿದೆ. ಹಂಡೇಲು ಸುತ್ತಿನಲ್ಲಿ ತ್ಯಾಜ್ಯ ಹಾಕುವುದನ್ನು ನಿರ್ಬಂಧಿಸಲು ಸಿಸಿ ಕ್ಯಾಮೆರಾ ಎಚ್ಚರಿಕೆಯ ಫಲಕಗಳನ್ನು ಹಾಕಲಾಗಿದೆ. ಆದರೆ ಕಠಿಣ ಕ್ರಮ ಕೈಗೊಳ್ಳದೇ ಇರುವುದರಿಂದ ತ್ಯಾಜ್ಯ ಸುರಿಯುವುದು ಹೆಚ್ಚಾಗ್ತಾ ಇದೆ. ಪರಿಣಾಮ ರಸ್ತೆ ಮತ್ತಷ್ಟು ಅಪಾಯಕಾರಿಯಾಗ್ತಾ ಇದೆ. ತಿರುವಿನ ಪ್ರದೇಶದಲ್ಲಿ ಬೃಹತ್ ಹೋರ್ಡಿಂಗ್ ಬೇಕಾಬಿಟ್ಟಿ ಹಾಕಿರುವುದು ಕೂಡ ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ. ಇವತ್ತೆಯಾ ನಾಳೆ ಹೋಗಿ ಬೀಚಿಗೆ ಅರ್ಜೆಂಟ್ ಮಂಗಳೂರು ಹೇಳಿದ್ದೆಲ್ಲ ಕಟ್ ಮಾಡಿ ಆಯ್ತಾ. ಇಲ್ಲಿ ಬರುವಂತ ಕೆಲವು ಇದೊಂದು ಬುದ್ಧಿವಂತರ ಜಿಲ್ಲೆ ಅಂತ ನಾವೇನು ಹೇಳ್ತೇವೆ, ವಿದ್ಯಾವಂತರೇ ಅಂತ ಹೇಳ್ಬಹುದು. ಕೆಲವರು ಇಲ್ಲಿ ಕಸವನ್ನು ಬಿಸಾಡಿ ಹೋಗ್ತಾರೆ ರಸ್ತೆ ಬದಿಯಲ್ಲಿ. ಈಗ ಇಲ್ಲಿ ಮುನ್ಸಿಪಾಲಿಟಿಯಲ್ಲಿ ಮತ್ತು ಗ್ರಾಮ ಪಂಚಾಯತ್ ಎಲ್ಲ ಕಸವನ್ನು ತಗೊಳ್ಳುವಂತ ಒಂದು ಬೇಕಾದಷ್ಟು ವ್ಯವಸ್ಥೆಗಳಿವೆ. ಆದ್ರೂ ಕೂಡ ಈ ಜನ ಏನ್ ಮಾಡ್ತಾರೆ ಅಂತ ಹೇಳಿ ಮನೆಯಲ್ಲಿರುವಂತ ಕಸವನ್ನು ತಂದು ಇಲ್ಲಿ ರಸ್ತೆ ಬದಿಯಲ್ಲಿ ಎಸೆದು ಹೋಗ್ತಾರೆ. ಇದನ್ನು ದನಗಳು ತಿನ್ನುವುದು, ದನಗಳು ಸಾಯುವುದು, ವಾಸನೆ ಬರುವುದು, ಪ್ರಕೃತಿ ನಾಶ, ಇದೆಲ್ಲ ಇಂಥ ಅವಘಡಗಳು ಕೂಡ ಆಗ್ತದೆ. ಅದ್ರ ಜೊತೆ ಇಲ್ಲಿ ಇತ್ತೀಚೆಗೆ ನಾನು ನೋಡಿದಾಗ ಇಲ್ಲಿ ರಸ್ತೆ ತಿರುವಲ್ಲಿ ಟೈಲ್ಸ್ ನ ಪೀಸ್ ಅನ್ನು ಮತ್ತು ಈ ಬಿಲ್ಡಿಂಗ್ ನಲ್ಲಿ ಏನು ವೇಸ್ಟೇಜ್ ಇದನ್ನೆಲ್ಲ ತಂದು ಇಲ್ಲಿ ರಸ್ತೆ ಬದಿಯಲ್ಲಿ ಆಗ್ತಾ ಇದೆ. ಟೈಲ್ಸ್ ಪೀಸ್ ಇಲ್ಲಿ ರಸ್ತೆ ಬದಿಯಲ್ಲಿ ಒಂದು ಇದೆ, ತುಂಬಾ ಬಹಳ ಬೇಜಾರಾಗುತ್ತೆ ನೋಡುವಾಗ. ಅದೊಂದು ತಿರುವು ಕೂಡ ಅಪಾಯಕಾರಿ ತಿರುವು. ಅಲ್ಲೇ ತಂದು ಟೈಲ್ಸ್ ಪೀಸ್ ಅನ್ನ ಹಾಕಿದ್ದಾರೆ. ಬಹುಶಃ ಏನಾದ್ರೂ ಈ ದ್ವಿಚಕ್ರ ವಾಹನ ಚಾಲಕರು ಏನಾದ್ರು ಇಲ್ಲಿ ಹೋದಾಗ ಖಂಡಿತ ಏನಾದ್ರು ಕೆಳಗೆ ಬಿದ್ರೆ ಟೈಲ್ಸ್ ಪೀಸ್ ಏನಾದ್ರು ತಲೆಗೆ ಹೊಡೆದ್ರೆ ಖಂಡಿತ ಅಪಾಯ ಕಟ್ಟಿಟ್ಟ ಬುತ್ತಿ ಆಗಿರ್ಬೇಕಾದ್ರೆ ಇದನ್ನೆಲ್ಲ ಜನ ನೋಡ್ಬೇಕು. ಯಾಕೆ ಈ ತರ ಆಗ್ತಾ ಇದ್ದಾರ, ಇವ್ರ ಮೇಲೆ ಕಠಿಣ ಕ್ರಮ ಕೂಡ ತಗೊಳ್ಬೇಕು.